ಮಳೆಗಾಲ ಬಂತೆಂದರೆ ಸಾಕು, ಪ್ರಕೃತಿ ಮಾತೆ ಹಸಿರ ಸೀರೆಯನ್ನುಟ್ಟು ನವವಧುವಿನಂತೆ ಕಂಗೊಳಿಸುತ್ತಾಳೆ. ಇವಳ ನೈಜ ಸೌಂದರ್ಯಕ್ಕೆ ಮಾರು ಹೋಗದ ಮನಸ್ಸುಗಳಿಲ್ಲ, ಕಾಣಲು ಹಂಬಲಿಸದ ಕಣ್ಣುಗಳಿಲ್ಲ. ಗಿರಿ ಶಿಖರಗಳ ನಡುವೆ ಸೌಂದರ್ಯವನ್ನೇ ಆಸ್ತಿಯನ್ನಾಗಿಸಿರುವ ಬಿಸಿಲೆ ಘಾಟ್ ಕುರಿತಾದ ಒಂದು ವರದಿ ಇಲ್ಲಿದೆ ನೋಡಿ. ಸುಂದರ ವಾತಾವರಣ, ಹಕ್ಕಿಗಳ ಚಿಲಿಪಿಲಿ ಸದ್ದು, ನೀರು ಹರಿಯುವ ನಿನಾದ, ಮುಗಿಲು ಚುಂಬಿಸುವ ಗಿರಿ ಶಿಖರಗಳು. ಈ ಅದ್ಭುತ ಚಿತ್ರಣ ಕಂಡು ಬರೋದು ಬಿಸಿಲೆ ಘಾಟ್ನಲ್ಲಿ. ದಕ್ಷಿಣ ಕನ್ನಡ ಜಿಲ್ಲೆಯ ಹೆಸರಾಂತ ಪುಣ್ಯಕ್ಷೇತ್ರ ಸುಬ್ರಹ್ಮಣ್ಯದಿಂದ ಕೇವಲ 26 ಕಿಲೋಮೀಟರ್ ದೂರದಲ್ಲಿರುವ ಹಾಸನ, ಕೊಡಗು ಮತ್ತು ದಕ್ಷಿಣ ಕನ್ನಡ ಜಿಲ್ಲೆಯ ಕೂಡು ಸಂಗಮವಾದ ಈ ಪ್ರದೇಶವೇ ಬಿಸಿಲೆ ಘಾಟ್. ಮಳೆಗಾಲ ಬಂತೆಂದರೆ ಸಾಕು, ಈ ಪ್ರದೇಶ ತನ್ನ ಪ್ರಕೃತಿದತ್ತವಾದ ನೈಜ ಸೌಂದರ್ಯಕ್ಕೆ ತೆರೆದುಕೊಳ್ಳುತ್ತದೆ. ಇಲ್ಲಿನ ಹಸಿರಿನ ಸಿರಿಗಳ ನಡುವೆ ಪ್ರಕೃತಿಯ ಮಂಜು ಮತ್ತು ಇಬ್ಬನಿ ಮಿಶ್ರಿತ ಸೌಂದರ್ಯವನ್ನು ನೋಡಲು 2 ಕಣ್ಣುಗಳು ಸಾಲದು. ಮುಗಿಲು ಮುಟ್ಟಿದ ಸಾಲು ಪರ್ವತ ಶ್ರೇಣಿಗಳ ಮಧ್ಯೆ ಹರಿಯುವ ಜಲಧಾರೆ ನೋಡುಗನನ್ನು ಹುಚ್ಚೆಬ್ಬಿಸುತ್ತದೆ. ಕರ್ನಾಟಕ ಹಲವು ಪ್ರವಾಸಿ ತಾಣಗಳನ್ನು ಹೊಂದಿದ್ದರೂ ಈ ಬಿಸಿಲೆ ಘಾಟ್ ಪ್ರದೇಶ ಮಾತ್ರ ಪ್ರಕೃತಿಯ ನಿಜವಾದ ಸೌಂದರ್ಯವನ್ನು ಉಣಬಡಿಸುವ ಹಸುರಿನ ಬಟ್ಟಲು. ಅರಣ್ಯ ಇಲಾಖೆಯ ಸುಪರ್ದಿಯಲ್ಲಿರುವ ಈ ತಾಣವನ್ನು ವೀಕ್ಷಿಸುವ ಸಲುವಾಗಿ ಇಲಾಖೆಯ ವೀಕ್ಷಣಾಲಯವನ್ನು ನಿರ್ಮಿಸಿದೆ. ಪ್ರತಿನಿತ್ಯ ಇಲ್ಲಿಗೆ ಬರುವ ಸಾವಿರಾರು ಮಂದಿ ಪ್ರವಾಸಿಗರು ತಣ್ಣನೆಯ ಗಾಳಿಗೆ ಮೈಯೊಡ್ಡಿ ಪರಿಸರದೊಂದಿಗೆ ತನ್ಮಯರಾಗುತ್ತಾರೆ. ಎಂತಹ ಸಂಕಷ್ಟಗಳಿದ್ದರೂ ಬಿಸಿಲೆಯ ಸೌಂದರ್ಯ ಅದನ್ನೆಲ್ಲ ಮರೆಸುವ ಸಾಮರ್ಥ್ಯ ಹೊಂದಿದೆ. ಬಿಸಿಲೆ ಘಾಟ್ ರಮ್ಯ ರಮಣೀಯ, ಮನಸ್ಸಿಗೆ ಅತ್ಯಂತ ಮುದ ನೀಡುವ ತಾಣವಾಗಿರುವುದರಿಂದ ಯುವಕರಿಂದ ಹಿಡಿದು ವೃದ್ಧರ ತನಕ ಈ ಪ್ರದೇಶಕ್ಕೆ ಭೇಟಿ ನೀಡುತ್ತಾರೆ. ಪ್ರಕೃತಿಯ ಆರಾಧಕನಿಗೆ ಬಿಸಿಲೆ ಒಂದು ಅದ್ಭುತ ತಾಣವಾಗಿದೆ. ಸೌಂದರ್ಯವನ್ನು ಹೊತ್ತುಕೊಂಡಿರುವ ಬಿಸಿಲೆ ಘಾಟ್ ಮಳೆ ಬಂದರೆ ಸಾಕು, ಮಂಜಿನಿಂದ ಆವರಿಸಿ ಮಳೆ ದೂರವಾದರೆ ಮತ್ತೆ ತೆರೆದುಕೊಳ್ಳುತ್ತದೆ. ಈ ಅಪೂರ್ವ ಕ್ಷಣಕ್ಕಾಗಿ ನೂರಾರು ಮನಸ್ಸುಗಳು ಹಂಬಲಿಸುತ್ತಿರುತ್ತವೆ. ಮನಸ್ಸಿನ ದುಃಖ ದುಮ್ಮಾನಗಳನ್ನು ದೂರವಾಗಿಸುವ ಒಂದು ಪ್ರಶಾಂತ ತಾಣವಾಗಿಯೂ ಈ ಬಿಸಿಲೆ ಘಾಟ್ ಹೆಸರುವಾಸಿಯಾಗಿದೆ. ಒಟ್ಟಿನಲ್ಲಿ ಹಾಸನದಿಂದ ಸುಬ್ರಹ್ಮಣ್ಯವನ್ನು ಅತಿ ವೇಗವಾಗಿ ಸಂಪರ್ಕಿಸುವ ಬಿಸಿಲೆ ಘಾಟ್ ಮಳೆಗಾಲದಲ್ಲಿ ಸೌಂದರ್ಯದ ಗಣಿಯಾಗಿದೆ. ಬಿಸಿಲೆಯ ಸೌಂದರ್ಯವನ್ನು ಆಸ್ವಾದಿಸಲು, ಮಳೆಗಾಲದ ಅದ್ಭುತವನ್ನು ಕಣ್ತುಂಬಿಸಿಕೊಳ್ಳಲು ನೀವು ಒಮ್ಮೆ ಬಿಸಿಲಿಗೆ ಭೇಟಿ ನೀಡಿ.